ಮಂಗಳೂರಿನ ಕೊಟ್ಟಾರದಲ್ಲಿರುವ ಮಹೇಶ್ ಪಿಯು ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪತಂಜಲಿ ಯೋಗ ತರಬೇತುದಾರರಾದ ರವೀಶ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಅವರು ವಿದ್ಯಾರ್ಥಿಗಳಿಗೆ ಓಂಕಾರ ಹೇಳಿಸುವ ಮೂಲಕ ಪ್ರಾಯೋಗಿಕ ತರಬೇತಿಯನ್ನ ನೀಡಿದ್ರು. ನಂತರ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಜ್ಞಾನ ಮುದ್ರೆ ಹಿಡಿಯುವುದರಿಂದ ಮನಸ್ಸಿನ ಗ್ರಂಥಿಗಳು ಸಮೃದ್ಧಿಗೊಳ್ಳುತ್ತವೆ, ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಎಂದರು. ಮನಸ್ಸು, ಆಮೇಲೆ ನಮ್ಮ ಶರೀರ, ನಮ್ಮ ಆಕ್ಟಿವಿಟೀಸ್, ನಮ್ಮ ನಡವಳಿಕೆ, ನಮ್ಮದು ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಇದಿಷ್ಟನ್ನು ಬ್ಯಾಲೆನ್ಸ್ ಮಾಡ್ತದೆ ಮತ್ತು ಇನ್ನಷ್ಟು ಅಪ್ಗ್ರೇಡ್ ಮಾಡ್ತದೆ. ಸೊ ಅದಕ್ಕೆ ಯೋಗ ಬಹಳಷ್ಟು ಒಳ್ಳೆದಂತ ಇಡೀ ವರ್ಲ್ಡ್ಗೆ ಒಪ್ಪಿಕೊಟ್ಟುಬಿಟ್ಟಿದೆ. ಅದರ್ವೈಸ್ ಇಟ್ಸ್ ಎ ಸಿಂಪಲ್ ಎಕ್ಸಸೈಸ್. ಆನಂತರ ಮಹೇಶ್ ಪಿಯು ಕಾಲೇಜಿನ ನಿರ್ದೇಶಕರಾದ ಮತ್ತು ಪ್ರಿನ್ಸಿಪಾಲ್ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ಯೋಗ ಎಂಬುದು ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ವ್ಯಾಯಾಮ. ಇದು ನಮ್ಮ ಮನಸ್ಸು ಹಾಗೂ ದೇಹವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ ಎಂದರು. ಯೋಗ is nothing but mental exercise, physical exercise and spiritual exercise for the purpose of controlling our mind and body and ultimately for the well-being of ourselves. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮಹೇಶ್ ಪಿಯು ಕಾಲೇಜಿನ ಆಡಳಿತಾಧಿಕಾರಿ ಅನಿಲ್ ಮಸ್ಕರೇನಸ್ ಮತ್ತು ಆಡಳಿತ ಮಂಡಳಿ, ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.